ಡಿವೋರ್ಸನ್ನೇ ಹಣ ಮಾಡುವ ದಂಧೆ ಮಾಡಿಕೊಂಡ ಮಹಿಳೆ ಕೊನೆಗೂ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾಳೆ. 10 ವರ್ಷಗಳಲ್ಲಿ 3 ಮದುವೆಯಾಗಿ ವಿಚ್ಛೇದನ ನೀಡಿ ಬರೋಬ್ಬರಿ 1,25,00,000 ಜೀವನಾಂಶ ಪಡೆದಿದ್ದ ಖತರ್ನಾಕ್ ಲೇಡಿ ಇವಳು. ಇದೀಗ ಪೊಲೀಸರ ಅತಿಥಿಯಾಗಿರುವ ಈಕೆ ಉತ್ತರಾಖಂಡದ ಸೀಮಾ ಅಲಿಯಾಸ್ ನಿಕ್ಕಿ ಎಂಬಾಕೆ. ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಮೂಲಕ ಪತ್ನಿಯ ಮರಣ ಹಾಗೂ ವಿಚ್ಛೇದನ ನಂತರ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದ ಶ್ರೀಮಂತರನ್ನ ಗುರಿಯಾಗಿಸಿಕೊಂಡು ಮದುವೆಯ ನಾಟಕವಾಡ್ತಾ ಇದ್ಲು. ನಂತರ ವಿಚ್ಛೇದನಕ್ಕಾಗಿ ಹಲವು ಪ್ರಕರಣ ದಾಖಲಿಸುತ್ತಿದ್ಲು. ಕೊನೆಗೆ ರಾಜಿ ಮಾಡಿಕೊಳ್ಳುವುದಾಗಿ ತಿಳಿಸಿ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡುತ್ತಿದ್ಲು. ಬಂಧಿತ ಆರೋಪಿ ಸೀಮಾ 2013ರಲ್ಲಿ ಆಗ್ರಾದ ಉದ್ಯಮಿಯೊಬ್ಬರನ್ನ ಮೊದಲು ಮದುವೆಯಾಗಿದ್ಲು. ಕೆಲ ಸಮಯದ ನಂತರ ಆ ವ್ಯಕ್ತಿಯ ಕುಟುಂಬದ ವಿರುದ್ಧ ಪ್ರಕರಣ ದಾಖಲಿಸಿ ನಂತರ ರಾಜಿ ಮಾಡಿಕೊಂಡು 75 ಲಕ್ಷ ರೂಪಾಯಿ ಪಡೆದುಕೊಂಡಿದ್ಲು. 2017ರಲ್ಲಿ ಗುರುಗ್ರಾಮ್ನ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬನನ್ನ ಮದುವೆಯಾಗಿದ್ಲು. ಬಳಿಕ ವಿಚ್ಛೇದನ ನಾಟಕವಾಡಿ 10 ಲಕ್ಷ ರೂಪಾಯಿ ವಂಚಿಸಿದ್ಲು. ಸೀಮಾ ಜೈಪುರ ಮೂಲದ ಉದ್ಯಮಿಯನ್ನ 2023ರಲ್ಲಿ ವಿವಾಹವಾಗಿದ್ದಾಳೆ. ಮದುವೆಯಾದ ಕೆಲ ತಿಂಗಳಲ್ಲಿ 36 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ನಗದಿನೊಂದಿಗೆ ಮನೆಯಿಂದ ಪರಾರಿಯಾಗಿದ್ದಾಳೆ. ಬಳಿಕ ಕುಟುಂಬಸ್ಥರು ದೂರು ನೀಡಿದ್ದರು. ಪ್ರಕರಣ ದಾಖಲಿಸಿಕೊಂಡು ತನಿಖೆಗಿಳಿದ ಜೈಪುರ ಪೊಲೀಸರು ವಂಚಕಿ ಸೀಮಾಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೀಮಾ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಗಳಿಂದ ವಿಚ್ಛೇದಿತ ಹಾಗೂ 2ನೇ ಮದುವೆಯಾಗಲು ಸಿದ್ಧರಿದ್ದ ಪುರುಷರ ವಿವರಗಳನ್ನು ಪಡೆದುಕೊಳ್ಳುತ್ತಿದ್ಲು. ನಂತರ ಮದುವೆಯ ನಾಟಕವಾಡಿ ವಂಚಿಸುತ್ತಿದ್ಲು. ವಿವಿಧ ಪ್ರಕರಣಗಳಲ್ಲಿ ಒಟ್ಟು 1,25,00,000 ರೂಪಾಯಿ ವಸೂಲಿ ಮಾಡಿದ್ದಾಳೆ ಎಂದು ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ.